ದೇಶದ ಬೆಳವಣಿಗೆಯಲ್ಲಿ ರೈತನ ಪಾತ್ರ ಬಹಳ ಪ್ರಮುಖವಾದುದು. ಸ್ಮಾರ್ಟ್ ಸಿಟಿ ಯೋಜನೆಯೊಂದಿಗೆ ಸ್ಮಾರ್ಟ್ ವಿಲೇಜ್ ಯೋಜನೆಯನ್ನ ಸರ್ಕಾರ ಕೈಗೊಳ್ಳಬೇಕಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ಎಸ್.ಟಿ. ಸಂಪತ್ ಸಾಮ್ರಾಜ್ಯ ಹೇಳಿದರು. ಅವರು ಮೂಡಬಿದ್ರೆಯ ಸಮಾಜ ಮಂದಿರದಲ್ಲಿ ರೈತಜನ್ಯ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ಉದ್ಘಾಟಿಸಿ ವಾರ್ಷಿಕ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ರೈತರಿಗೆ ಭದ್ರತೆ ಮತ್ತು ಆತ್ಮವಿಶ್ವಾಸ ಇಲ್ಲದಿರುವುದರಿಂದ ರೈತರ ಮಕ್ಕಳು ವಲಸೆ ಹೋಗಲು ಬಯಸುತ್ತಾರೆ. ರೈತರ ಆತ್ಮವಿಶ್ವಾಸ ಬೆಳೆಸಲು ಸರ್ಕಾರ ಮುಂದಾಗಬೇಕಾಗಿದೆ ಎಂದು ಹೇಳಿದರು. ರೈತರ ಮಕ್ಕಳು ಸ್ವಲ್ಪ ಜನ ಹಳ್ಳಿಯಲ್ಲಿದ್ದಾರೆ. ಯಾಕೆಂದರೆ ರೈತರ ಮಕ್ಕಳಲ್ಲಿ ಅಥವಾ ರೈತರಲ್ಲಿ ಕೂಡ ಇವತ್ತು ಆತ್ಮವಿಶ್ವಾಸ ಕಡಿಮೆ ಇದೆ. ಈ ಕೃಷಿಯನ್ನು ನಮಗೆ ಹೇಗೆ ಬದುಕುವುದು ನಮ್ಗೆ ಗೊತ್ತಿದೆ. ಈ ವರ್ಷ ಪ್ರಕೃತಿ ನಮಗೆ ಬಹಳ ವಿರುದ್ಧ, ರೈತರಿಗೆಲ್ಲ ಎಲ್ಲಿಗೂ ವಿರುದ್ಧ ಆಗಿದೆ. ಈ ಜನವರಿ ಫೆಬ್ರವರಿಯಲ್ಲಿ ಮಳೆ ಶುರುವಾದ ಡಿಸೆಂಬರ್ನಲ್ಲಿ ಮಳೆ ಬರ್ತದೆ. ಮೊದಲ ಚಳಿಗಾಲ ಮಳೆಗಾಲ ಚಳಿಗಾಲ ಈಗ ಸೀಸನ್ ಆ ರೀತಿ ಹೇಳಿ ಕಾಣುವುದಿಲ್ಲ. ಮೂಡಬಿದ್ರೆಯ ರೈತ ಜನ್ಯದ ಅಧ್ಯಕ್ಷ ಲಿಯೋ ವಾಲ್ಟರ್ ನಜರತ್ ಅಧ್ಯಕ್ಷತೆ ವಹಿಸಿದ್ರು. ಮಂಗಳೂರು ಎಪಿಎಂಸಿ ಅಧ್ಯಕ್ಷ ಕೃಷ್ಣರಾಜ್ ಹೆಗಡೆ ಷೇರು ಬಂಡವಾಳ ಪ್ರಮಾಣ ಪತ್ರವನ್ನು ವಿತರಿಸಿದರು. ಚಟ್ಟಳೆ ವಿಜ್ಞಾನಿ ಡಾಕ್ಟರ್ ಬಿ.ಎಂ. ಮುರಳೀಧರ್ ಫ್ಯಾಷನ್ ಫ್ರೂಟ್ ಬೆಳೆಯ ಬಗ್ಗೆ ಮಾಹಿತಿಯನ್ನ ನೀಡಿದರು. ಮಂಗಳೂರು ನಬಾರ್ಡ್ನ ಡಿಡಿಎಂ ಸಂಗೀತಕರ್ತ, ಕೃಷಿ ಇಲಾಖೆಯ ತಾಂತ್ರಿಕ ಅಧಿಕಾರಿ ವೈಎಸ್ ನಿಂಗಣ್ಣಗೌಡ್ರ, ಮಂಗಳೂರು ತೋಟಗಾರಿಕಾ ಅಧಿಕಾರಿ ಯೋಗೇಂದ್ರ, ಮಂಗಳೂರು ವೈಫ್ ಅಧಿಕಾರಿ ಕೆ ರಾಮಕೃಷ್ಣ ಆಳ್ವ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ಆಡಳಿತ ಮಂಡಳಿಯ ನಿರ್ದೇಶಕರಾದ ವಾಮನ್ ನಾಯ್ಕ್, ಪ್ರತಿಭಾ, ಗೋಪಾಲ್ ನಾಯ್ಕ್, ಪಾಂಡು ಈ ವೇಳೆ ಉಪಸ್ಥಿತರಿದ್ದರು. Vinayaka Marketing since 1995. One of the leading Winsome brand solar water heater, gas geyser and solar product sellers in coastal Karnataka. More than 35,000 plus satisfied customers and 180 dealers throughout Karnataka. Our products: Winsome solar water heaters ETC model, rooftop models, FPC normal and pressurized, ETC commercial, FPC commercial, solar with heat pump, solar rooftop, gas geyser, electric water heaters and inverters and batteries. Visit our showroom and get your hot water solutions today. Vinayaka Marketing, an ISO 9001-2015 certified company. City Point Building, Navabharat Circle near Ocean Pearl Hotel, Kodiyalbail, Mangaluru.